ಸುಖ ಸುಮ್ಮನೆ 15-20 ಕಿಲೋಮೀಟರ್ ಕ್ರಮಿಸಿ ಅದು ಜೀಪಿನಲ್ಲಿ ಕಾರ್ನಲ್ಲಿ ಬಂದು ಚಿತ್ರಮಂದಿರದ ಮುಂದೆ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಿ ರಾತ್ರಿ ಮನೆಗೆ ಹೋಗ್ತಾರಂತಾದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಅದು ಮಲ್ನಾಡಿನ ಮಂದಿ. ಅಲ್ಲಿಯ ಪ್ರೇಕ್ಷಕರು ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ಬೇಕಂತಾದ್ರೆ 10-20 ಕಿಲೋಮೀಟರ್ ಕ್ರಮಿಸಿ ಕೊಪ್ಪಕ್ಕೆ ಹೋಗ್ಬೇಕು ಅಥವಾ ತೀರ್ಥಹಳ್ಳಿಗೆ ಹೋಗ್ಬೇಕು. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಸೂಪ್ರಂಸೋ ಸಿನಿಮಾ ಮಲ್ನಾಡಿನಲ್ಲಿ ಭರ್ಜರಿಗೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಇಲ್ಲಿನ JMJ ಚಿತ್ರಮಂದಿರ ಕೊಪ್ಪ. ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದ್ಯಾವುದೋ ಜಾತ್ರೆಯ ಪಾರ್ಕಿಂಗೋ ಅಥವಾ ಯಾವುದೋ ಮದುವೆ ಸಮಾರಂಭದ ಪಾರ್ಕಿಂಗೋ ಅನ್ನುವಂತೆ ಚಿತ್ರಮಂದಿರದ ಮುಂದೆ ಸಾಲಾಗಿ ನಿಂತಹ ವಾಹನಗಳು. ಈ ರೀತಿಯಾಗಿ ಚಿತ್ರಮಂದಿರದ ಮುಂದೆ ವಾಹನಗಳು ನಿಲ್ಲದೆ ಅದೆಷ್ಟು ಕಾಲವಾಗಿತ್ತೇನು, ಇದೀಗ ಚಿತ್ರಮಂದಿರಕ್ಕೆ ಕಳೆ ಬಂದಂತಾಗಿದೆ. ಈ ಭಾಗದ ಜನರಿಗೆ ಇರುವಂತಹ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಕೊಪ್ಪದ JMJ. ಇದನ್ನು ಹೊರತುಪಡಿಸಿದ್ರೆ ಸುಮಾರು ಒಂದು 25 ಕಿಲೋಮೀಟರ್ ಕ್ರಮಿಸಿ ತೀರ್ಥಹಳ್ಳಿಗೆ ಹೋಗ್ಬೇಕು. ಅದನ್ನ ಬಿಟ್ರೆ ಆ ಸುತ್ತಮುತ್ತ ಚಿತ್ರಮಂದಿರಗಳೇ ಇಲ್ಲ. ಚಿಕ್ಕಮಗಳೂರು ನಗರ ಬಿಟ್ರೆ ಆ ಜಿಲ್ಲೆಯಲ್ಲಿ ಇರುವಂತದ್ದು ಒಂದು ತೀರ್ಥಹಳ್ಳಿ, ಕೊಪ್ಪ. ಅದನ್ನು ಹೊರತುಪಡಿಸಿದ್ರೆ ಇತ್ತೀಚೆಗೆ ರಿಯೋಪನ್ ಆದಂತ ಬಾಳೆಹೊನ್ನೂರಿನ ಚಿತ್ರಮಂದಿರ. ಇಷ್ಟೇ ಚಿತ್ರಮಂದಿರಗಳಿರೋದು. ಅಲ್ಲಿಯ ಪ್ರೇಕ್ಷಕರು ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ಬೇಕಂತಾದ್ರೆ 10-20 ಕಿಲೋಮೀಟರ್ ಕ್ರಮಿಸಿ ಕೊಪ್ಪಕ್ಕೆ ಹೋಗ್ಬೇಕು ಅಥವಾ ತೀರ್ಥಹಳ್ಳಿಗೆ ಹೋಗ್ಬೇಕು. ಈ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗೋದು ಅಂತಹ ಸಿನಿಮಾ ಬಂದಾಗ ಮಾತ್ರ. ಇಲ್ಲದಿದ್ರೆ ಚಿತ್ರಮಂದಿರ ಖಾಲಿ ಇರುತ್ತೆ. ಈ ಹಿಂದೆ ಹಲವು ಸಿನಿಮಾಗಳು ಈ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗಿದೆ. ಕಾಂತಾರ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಈ ಚಿತ್ರಮಂದಿರದ ಬಗ್ಗೆ ಅನೇಕ ಎಪಿಸೋಡ್ ಅನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಸಿನಿಮಾ ಹಾಗೆ ಚಿತ್ರಮಂದಿರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡಿದ್ವಿ. ಈ ಚಿತ್ರಮಂದಿರ ಕನ್ನಡ ಸೆಂಟರ್ ಜೊತೆಗೆ ತುಳು ಸಿನಿಮಾಗಳ ಪ್ರದರ್ಶನಕ್ಕೂ ಕೂಡ ಹೆಸರುವಾಸಿಯಾದಂತಹ ಚಿತ್ರಮಂದಿರ. ಇಂಥ ಚಿತ್ರಮಂದಿರದಲ್ಲಿ ಇದೀಗ ಸೂಪ್ರಂಸೋ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಯಾವ ಮಟ್ಟಕ್ಕೆ ಕಾಣ್ತಾ ಇದೆ ಅಂತ ಕೇಳೋದಾದ್ರೆ ಇನ್ನೊಂದು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಸಿನಿಮಾವನ್ನ ಮುಗಿಸಿ ಹೊರಗಡೆ ಬರ್ತಾ ಇರುವಂತಹ ಪ್ರೇಕ್ಷಕರು, ಇದು ರಾತ್ರಿಯ ಪ್ರದರ್ಶನ. ಬೆಳಗಿನ ದೃಶ್ಯಾವಳಿ ನಮ್ಮಲ್ಲಿಲ್ಲ. ರಾತ್ರಿಯ ದೃಶ್ಯಾವಳಿಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರೇಕ್ಷಕರು ಯಾವ ಮಟ್ಟಕ್ಕೆ ಮುಗಿಬಿದ್ದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ ಅಂತ. ಈ ಭಾಗದ ಜನರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡೋದು ತುಂಬಾನೇ ಕಡಿಮೆ. ಅಂಥದ್ರಲ್ಲಿ ಇಲ್ಲಿಯ ಮಂದಿ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡ್ತಾರಂತಾದ್ರೆ ಆ ಸಿನಿಮಾ ಆ ಮಂದಿಗೆ ಇಷ್ಟ ಆಗಿದೆ ಅಂತ ಅರ್ಥ. ಆ ಸಿನಿಮಾ ಪ್ರೇಕ್ಷಕರ ಮನೆ ಗೆದ್ದಿದೆ ಅಂತ ಅರ್ಥ. ಸುಖ ಸುಮ್ಮನೆ 15-20 ಕಿಲೋಮೀಟರ್ ಕ್ರಮಿಸಿ ಅದು ಜೀಪಿನಲ್ಲಿ ಕಾರ್ನಲ್ಲಿ ಬಂದು ಚಿತ್ರಮಂದಿರದ ಮುಂದೆ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಿ ರಾತ್ರಿ ಮನೆಗೆ ಹೋಗ್ತಾರಂತಾದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಅದು ಮಲ್ನಾಡಿನ ಮಂದಿ. ಮಲ್ನಾಡಿನ ಮಂದಿಯಾಗೆ ಕೊಡಗಿನ ಮಂದಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರಂತಾದ್ರೆ ಆ ಸಿನಿಮಾದಲ್ಲಿ ಏನೋ ಒಂದು ಇದೆ ಅಂತಲೇ ಲೆಕ್ಕ. ಆ ಸಿನಿಮಾ ನಿಜವಾಗ್ಲೂ ಕೂಡ ಸಕ್ಸಸ್ ಕಂಡಿದೆ ಅಂತಲೇ ಲೆಕ್ಕ. ಅದೇನೇ ಇರಲಿ, ಇದೀಗ ನಮ್ಮ ಕೊಪ್ಪದ JMJ ಚಿತ್ರಮಂದಿರದಲ್ಲಿ ಸೂಪ್ರಂಸೋ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಹೌಸ್ಫುಲ್ ಪ್ರದರ್ಶನ. ಒಂದಿಷ್ಟು ಮಂದಿ ಟಿಕೆಟ್ ಇಲ್ಲದೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ. ಸುಖ ಸುಮ್ಮನೆ 15-20 ಕಿಲೋಮೀಟರ್ ಕ್ರಮಿಸಿ ಅದು ಜೀಪಿನಲ್ಲಿ ಕಾರ್ನಲ್ಲಿ ಬಂದು ಚಿತ್ರಮಂದಿರದ ಮುಂದೆ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಿ ರಾತ್ರಿ ಮನೆಗೆ ಹೋಗ್ತಾರಂತಾದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಅದು ಮಲ್ನಾಡಿನ ಮಂದಿ. ಅಲ್ಲಿಯ ಪ್ರೇಕ್ಷಕರು ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ಬೇಕಂತಾದ್ರೆ 10-20 ಕಿಲೋಮೀಟರ್ ಕ್ರಮಿಸಿ ಕೊಪ್ಪಕ್ಕೆ ಹೋಗ್ಬೇಕು ಅಥವಾ ತೀರ್ಥಹಳ್ಳಿಗೆ ಹೋಗ್ಬೇಕು.